ಶಿವಮೊಗ್ಗ ನಗರದ ವಿನೋಬ ನಗರ ಬಡಾವಣೆಯ ಮೆಸ್ಕಾಂ ಗುತ್ತಿಗೆದಾರ ರಾಮ್ ಮೋಹನ್ ಎಂಬುವರ ಮನೆಯ ಮುಂದೆ ನಿಲ್ಲಿಸಿದ ಜೀಪ್ ಕೆಳಗೆ ಸ್ಫೋಟಕ ವಸ್ತುವೊಂದು ಪತ್ತೆಯಾಗಿದೆ. ಐಸ್ ಕ್ರೀಮ್ ಬಾಲ್ ಮಾದರಿಯ ಬಾಲ್ ಒಂದರಲ್ಲಿ ಸ್ಫೋಟಕದ ರಾಸಾಯನಿಕ ಪೌಡರ್ ಮತ್ತು ಗ್ರೆನೇಡ್ ಪುಡಿಗಳನ್ನು ತುಂಬಿಡಲಾಗಿತ್ತು. ಬೆಂಗಳೂರಿನಿಂದ ಬಂದಂತಹ ಬಾಂಬ್ ನಿಷ್ಕ್ರಿಯ ದಳ ಇದನ್ನು ವಶಕ್ಕೆ ಪಡೆದುಕೊಂಡಿತ್ತಲ್ಲದೆ ತಕ್ಷಣವೇ ಅದನ್ನು ನಗರದ ನಿರ್ಜನ ಪ್ರದೇಶಕ್ಕೆ ತೆಗೆದುಕೊಂಡು ಹೋಗಿ ಪರಿಶೀಲನೆ ನಡೆಸಿತು. ಇದೀಗ ನಗರದಾದ್ಯಂತ ಶಿವಮೊಗ್ಗ, ಹಾವೇರಿ, ಚಿತ್ರದುರ್ಗ, ದಾವಣಗೆರೆ ಜಿಲ್ಲೆಗಳಿಂದ ಬಂದ ಶ್ವಾನದಳದ ಪೊಲೀಸರು ಶೋಧ ಕಾರ್ಯವನ್ನು ಕೈಗೊಂಡಿದ್ದಾರೆ. ಇನ್ನು ತಪಾಸಣೆಯ ವೇಳೆ ಪತ್ತೆಯಾಗಿದ್ದ ಸ್ಫೋಟಕ ವಸ್ತುವನ್ನು ನಿರ್ಜನ ಪ್ರದೇಶಕ್ಕೆ ತೆಗೆದುಕೊಂಡು ಹೋಗಿ ಸ್ಫೋಟಗೊಳಿಸಿ ಪರೀಕ್ಷೆಗೊಳಪಡಿಸಿದ್ದಾರೆ. ಈ ಕುರಿತಾಗಿ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ರಾಜೇಶ್ ಕಾಮತ್ ಅವರಿಂದ. ರಾಜೇಶ್, ಶಿವಮೊಗ್ಗದಾದ್ಯಂತ ಒಂದು ಭೀತಿ ಇತ್ತು, ಬಾಂಬ್ಗಳನ್ನು ಸ್ಫೋಟಿಸ್ತಾರಾ ಎನ್ನುವಂಥದ್ದು. ತನಿಖಾ ದಳ ಈಗಾಗಲೇ ಬಂದಿದೆ, ಮಾಡಿದಂಥ ತನಿಖೆಯಲ್ಲಿ ಸಿಕ್ಕಿದ್ದೇನು? ರಾಘವೇಂದ್ರ, ನಿನ್ನೆ ಒಂದು ಸಂಜೆ ವೇಳೆಗೆ ಅಂದ್ರೆ ನಿನ್ನೆ ಬೆಳಗ್ಗೆನೆ ಒಂದು ಪತ್ರಿಕಾಲಯಕ್ಕೆ ಒಂದು ಪತ್ರ ಬರುತ್ತೆ. ಅದರಲ್ಲಿ ನಾವು IMF ಸಂಘಟನೆಯವರು ಶಿವಮೊಗ್ಗ ನಗರದ 10 ಕಡೆ ಜನನಿಬಿಡ ಪ್ರದೇಶಗಳಲ್ಲಿ ಬಾಂಬ್ ಬಿಟ್ಟಿದ್ದೀವಿ, ಅದನ್ನು ಸ್ಫೋಟಿಸ್ತೀವಿ, ಪೊಲೀಸರು ನಮ್ಗೆ ಕಿರುಕುಳ ಕೊಟ್ಟಿದ್ದಾರೆ, ಮೊನ್ನೆ ನಡೆದ ಗಲಭೆಯಲ್ಲಿ ಅನ್ನುವ ಮಾತುಗಳನ್ನ ಆ ಪತ್ರದಲ್ಲಿ ಬರೆಯಲಾಗಿತ್ತು. ಆ ಹಿನ್ನೆಲೆಯಲ್ಲಿ ನಿನ್ನೆ ನಗರದ ಎಲ್ಲ ಕಡೆಗಳಲ್ಲೂ ನ್ಯಾಯಾಲಯ ಆವರಣ ಇರಬಹುದು, ಬಸ್ ನಿಲ್ದಾಣ, ರೈಲ್ವೆ ನಿಲ್ದಾಣ, ಗಾಂಧಿ ಪಾರ್ಕ್, ಈ ರೀತಿ ಎಲ್ಲ ಕಡೆ ಜನನಿಬಿಡ ಪ್ರದೇಶಗಳಲ್ಲಿ ಪೊಲೀಸರು ಸರ್ಚ್ ಮಾಡಿದ್ರು. ಅದು ಯಾವುದೇ ಸರ್ಚಿನ ವೇಳೆ ಏನು ಕಂಡು ಬಂದಿರಲಿಲ್ಲ. ಆದ್ರೆ ಇವತ್ತು ಬೆಳಗ್ಗೆ ಶಿವಮೊಗ್ಗ ನಗರದಲ್ಲಿ ಇರ್ತಕ್ಕಂತಹ ವಿಕಾಸ ಶಾಲೆಯ ಸಮೀಪ ವಿನೋಬ ನಗರದಲ್ಲಿ ರಾಮ್ ಮೋಹನ್ ಅಂತ ಹೇಳಿ ಮೆಸ್ಕಾಂ ಗುತ್ತಿಗೆದಾರರು ಅವರ ಮನೆ ಮುಂಭಾಗದಲ್ಲಿ ಅವರು ವಾಹನಗಳನ್ನು ನಿಲ್ಲಿಸಿರ್ತಾರೆ. ಅಲ್ಲಿ ಜೀಪ್ ಕೆಳಗಡೆ ಒಂದು ಬಾಲ್ ಆಕಾರದಲ್ಲಿ ಇರ್ತಕ್ಕಂತಹ ಒಂದು ವಸ್ತು ಪತ್ತೆ ಆಗುತ್ತೆ. ಅದಕ್ಕೆ 2 ಕಡ್ಡಿಗಳನ್ನು ಸಿಕ್ಕಿರ್ತಾರೆ. ಹಾಗೆ ಅದರಲ್ಲಿ ಪೌಡರ್ ಎಲ್ಲ ಇರುತ್ತೆ, ಗನ್ ಪೌಡರ್ ಎಲ್ಲ ಇರುತ್ತೆ. ತಕ್ಷಣ ಪೊಲೀಸರಿಗೆ ಮಾಹಿತಿ ಹೋಗುತ್ತೆ. ಬಾಂಬ್ ನಿಗ್ರಹ ದಳದವರು ನಿನ್ನೆನೆ ಮಾಹಿತಿ ಪಡೆದಿರ್ತಕ್ಕಂಥ ಬೆಂಗಳೂರಿಂದ ಬಂದಿದ್ರು. ಹಾಗೆ ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ, ಹಾವೇರಿಯ 4 ಜಿಲ್ಲೆಗಳಿಂದ ಶ್ವಾನದಳ ಕೂಡ ಬಂದಿದೆ. ಇವರೆಲ್ಲರೂ ಕೂಡ ಒಂದು ಪರಿಶೀಲನೆ ಮಾಡಿದಾಗ ಅಲ್ಲಿ ಆ ಗನ್ ಪೌಡರ್ ಮತ್ತೆ ಸ್ವಲ್ಪ ಗ್ರೆನೇಡ್ ನ ಒಂದಿಷ್ಟು ಅಂಶಗಳು ಅದರಲ್ಲಿ ಇತ್ತು ಅಂತ ಹೇಳಿ ಪತ್ತೆ ಆಗುತ್ತೆ. ತಕ್ಷಣವೇ ಅದನ್ನ ಶಿವಮೊಗ್ಗದ ಹೊರವಲಯದಲ್ಲಿರ್ತಕ್ಕಂಥ ದೇವಂಗಿಯ ತೋಟ ಅಂತ ಇದೆ, ಅಲ್ಲಿ ಸಂದರ್ಭದಲ್ಲಿ ಅಲ್ಲಿ ಹೋಗಿ ಸ್ವಲ್ಪ ಅದನ್ನ ಟೆಸ್ಟ್ ಮಾಡಿದರೆ ಇದು ಸ್ಫೋಟ ಆಗುತ್ತಾ ಏನು ಅಂತ ಹೇಳಿ ಬೆಂಕಿ ಹಚ್ಚಿ ಪರಿಶೀಲನೆ ಮಾಡಿದಾಗ ಅದು ಬೆಂಕಿ ತಗುಲ್ಕೊಳ್ತು. ತಕ್ಷಣವೇ ಅದನ್ನ ಆರಿಸ್ಬಿಟ್ಟು ಅವರು ಉಳಿದಿರ್ತಕ್ಕಂಥ ಎಲ್ಲವನ್ನೂ ತೆಗೆದುಕೊಂಡು ಈಗ ಮಹಜೂರು ಮಾಡಿ ಅದನ್ನ ವಶಪಡಿಸಿಕೊಂಡು FSL ಕಳಿಸಿದ್ದಾರೆ. ಈಗ ಈ ಮನೆಗೆ, ರಾಮ್ ಮನೋಹರ ಮನೆಗೆ IG ಅವರು ನಂಜನಸ್ವಾಮಿ ಅವರು ಕೂಡ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಇಡೀ ಶಿವಮೊಗ್ಗ ನಗರದಾದ್ಯಂತ ತಪಾಸಣೆ ಜಾರಿಯಲ್ಲಿದೆ ಅಂತ ಹೇಳ್ಬೋದು. ನಗರದ ವಿವಿಧ ಜನನಿಬಿಡ ಸ್ಥಳಗಳು, ಶಾಲಾ ಕಾಲೇಜುಗಳು ಸೇರಿದಂತೆ ಎಲ್ಲ ಕಡೆ ಕೂಡ ತಪಾಸಣೆ ಮಾಡ್ತಾ ಇದ್ದಾರೆ. ಎಲ್ಲಾದ್ರೂ ಈ ತರ ಸೂಕ್ಷ್ಮ ವಸ್ತುಗಳು ಅಥವಾ ಕಂಡು ಬಂದ್ರೆ ತಕ್ಷಣ ಮಾಹಿತಿ ಕೊಡ್ಲಿಕ್ಕೆ ಪೊಲೀಸರು ಮನವಿ ಮಾಡಿದ್ದಾರೆ. ಆದ್ರೆ ಇದರಿಂದ ಭಯಪಡುವಂತದ್ದೇನಿಲ್ಲ, ಇದೊಂದು ಸಣ್ಣ ಪ್ರಮಾಣದ ಸ್ಫೋಟಕ ಅಷ್ಟೇ. ಆದ್ರೆ ಇದು ತೀವ್ರ ಸ್ಫೋಟ ಇರ್ಲಿಲ್ಲ ಅನ್ನೋ ಮಾತನ್ನು ಕೂಡ ಪೊಲೀಸರು ಹೇಳಿದ್ದಾರೆ. ಆದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಇದು ಬಾಂಬ್ ಅಥವಾ ಇನ್ನೇನೋ ಅಂತ ಹೇಳಿದ್ರೆ ಜನ ಭಯಭೀತ ಆಗುವ ಸನ್ನಿವೇಶಗಳು ಹೆಚ್ಚಾಗಿರೋದ್ರಿಂದ ಆದಷ್ಟು ಇದನ್ನ ಅವಾಯ್ಡ್ ಮಾಡೋ ಪ್ರಯತ್ನ ಕೂಡ ನಡೆದಿದೆ ಅಂತಾನೆ ಹೇಳ್ಬೋದು ರಾಘವೇಂದ್ರ.